ಕೇಶವ ಶಿಶು ಮಂದಿರದ ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದಡ್ ಯಕ್ಷ ನಾಟ್ಯಗುರು ಅಶ್ವಥ್ ಮಂಜನಾಡಿಯರು ಯಕ್ಷಗಾನ ತರಬೇತಿಯನ್ನು ಕೊರೊಂದುಲ್ಲೇರು. ಈ ಯಕ್ಷಗಾನ ಅಭ್ಯಾಸಡ್ ಯಕ್ಷಗಾನ ಕಲ್ತದು ಸುರುಕಾದ ರಂಗ ಪ್ರವೇಶಗ್ ತಯಾರಾಯಿನ ವರ್ಮ ಜೋಕ್ಲು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಸಾನ್ನಿಧ್ಯಡ್ ಐತಾರ ಗೆಜ್ಜೆ ಕಟ್ಟಿಯರು. ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಸಾನ್ನಿಧ್ಯಡ್ ಗೆಜ್ಜೆಗ್ ಪೂಜೆ ಸಂದಾದ ಪ್ರಾರ್ಥನೆ ಮಲ್ತದ ಕ್ಷೇತ್ರದ ಅರ್ಚಕರು ವೇದಮೂರ್ತಿ ಶ್ರೀ ಸುದರ್ಶನ್ ಬನ್ನಿತಾಯರು ಯಕ್ಷ ನಾಟ್ಯಗುರು ಅಶ್ವಥ್ ಮಂಜನಾಡಿಯರಿಗೆ ಗೆಜ್ಜೆನು ಒಪ್ಪ್ಯಾದ ಪುಟಾಣಿ ಜೋಕ್ಲು ಎಡ್ಡ ಕಲಾವಿದೆ ರಾವಡ್ ಪಂಡದ ಆಶೀರ್ವಚನದ ಪಾತೆರ ಪಂಡೇರು. ಕರ್ನಾಟಕದ ಸೇವೆ ಮಹಾಭಾರತಡೆ ಬೈದನಿಗೆ ಮಹಾಭಾರತಡೆ ಯಕ್ಷಗಾನ ಪಂಪುನ ಇಡಿಕೋಡೆ 5,000 ವರ್ಷ ತಿರಾವಡೆ ಇಂಥ ಉಲ್ಲೇಖ ಮಹಾಭಾರತಡೆ ರಾವಣ ಇಂಚಿನ ಸೇವೆ ಮತ್ತು ನನ್ನ ಅಂಡ ವೈಯಕ್ತಿಕ ಜೀವನಕ್ಕೆ ಅಂಥ ಬಗ್ಗೆ ತಾದ ಧರ್ಮ ಕಾರ್ಯ ಕಾರ್ಯದ ಬಗ್ಗೆ ಇಂಚಿನ ಮಾತ ಉಂಡು ಪಂಡದು ಈ ಗ್ರಾಮ ರಾಷ್ಟ್ರಗಳು ತೋಜಾಯಿಲ ಕಾಪನ ದಾವರ ದೇವರ ಪ್ರಾರ್ಥನೆ ಮಾಡಿ ಆಗ ಒಂದು ಪಿದಾರ್ಥ ಜೋಕುಲು ನನ್ನ ಅದು ಬೊಲ್ಲೂರು ಬೆಳಗಿನ ಅಂಚಿನ ಯೋಗನ ಕಾದು ಅದು ದುರ್ಗಾ ಪರಮೇಶ್ವರಿ ಅನುಗ್ರಹ ಪಡೆದು ದೇವರ ಕಾರಣ ಒಂಚಲೆ ಒಂಚೂರು ಒಂದು ಫೋಟೋ ಬೇಕು ಅಂತೆ ಕೊಂಡೆಲ್ಲ ನಾಟ್ಯಾಭ್ಯಾಸ ಕಲ್ತದ ವೇಷಭೂಷಣ ಪಾರ್ದು ರಂಗ ಪ್ರವೇಶಗ್ ತಯಾರಾಯಿನ ವರ್ಮ ಜೋಕ್ಲೆಗ್ ಯಕ್ಷ ನಾಟ್ಯಗುರು ಅಶ್ವಥ್ ಮಂಜನಾಡಿಯರು ಗೆಜ್ಜೆ ಕಟ್ಟಿಯರು. ಕಿನ್ಯ ಕೇಶವ ಶಿಶು ಮಂದಿರದ ವ್ಯವಸ್ಥಾಪಕರು ನಾರಾಯಣ್ ಕಜೆ ಬೊಕ್ಕ ಶಿಶು ಮಂದಿರದ ಕಾರ್ಯಕರ್ತರು ಜೋಕ್ಲೆಗ್ ಗೆಜ್ಜೆ ಕಟ್ಟಿಯರೆ ಸಗಾಯ ಮಲ್ತೇರು. ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಎದುರುಡು ಗೆಜ್ಜೆ ಕಟ್ಟಿನ ಜೋಕ್ಲು ಅಪ್ಪನ ಎದುರುಡು ಸುರುತ ನಾಟ್ಯ ಸೇವೆನ್ ಸಂದಾಯರು.
ಉದಯೋನ್ಮುಖ ಭಾಗವತರು ಮುಖೇಶ್ ಕಿನ್ಯ ಭಾಗವತಿಗೆ ನಡಪಾದ ಜೋಕ್ಲೆಗ್ ಯಕ್ಷ ಸೇವೆಗೆ ಸಾಥ್ ಕೊರಿಯರು. ಕಿನ್ಯ ಕೇಶವ ಶಿಶು ಮಂದಿರದ ಗೌರವ ಅಧ್ಯಕ್ಷರು ಶಿವರಾಮ್ ಶೆಟ್ಟಿ, ವ್ಯವಸ್ಥಾಪಕರು ನಾರಾಯಣ್ ಕಜೆ ಬೊಕ್ಕ ಪರಿಸರದ ಪ್ರಮುಖರು ಜೋಕ್ಲೆನ ಪೋಷಕರು ಈ ಪೊರ್ತೋಟುಗೇತರು. ಅವಿರ್ದು ಬೊಕ್ಕ ಕೇಶವ ಶಿಶು ಮಂದಿರದ ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದದ ಜೋಕ್ಲೆರ್ದು ಅಶ್ವಥ್ ಮಂಜನಾಡಿ ನಿರ್ದೇಶನಡು ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನಾಡು.
ಪೇ ಪತಿಯೇ ಪತಿಯೇ ಏನ ಪಳ್ಳಿ ಪೇ ಪತಿಯೇ ಗೈದದ ಧನ ಏನ ಪಳ್ಳಿ ಪೇ ಪತಿಯೇ ಆತುರಳಾಗಿದ್ದೇನೆ. ಅಂತಹ ದೇವತೆಗಳೇ ನಿಮ್ಮನ್ನು ಹೊಗಳುತ್ತಿದ್ದಾರೆ. ಮೂರು ಲೋಕದಲ್ಲಿ ನಿಮ್ಮನ್ನು ಯಾರಿಗಾದರೂ ಹೋಲಿಕೆ ಮಾಡೋಣವೇ? ಅಂತಹ ಶ್ರೇಷ್ಠತೆ ಯಾರಿಗೂ ಇಲ್ಲ ಸ್ವಾಮಿ. ಸಮುದ್ರ ಮಥನ ಕಾಲದಲ್ಲಿ ನೀವು ಹುಟ್ಟಿಕೊಂಡವರು. ಆ ಕಾಲದಲ್ಲಿ ಸುಮಮಾಲೆಯೊಂದನ್ನು ನನ್ನ ಕೈಯಲ್ಲಿತ್ತು ತೇಜೋ ರೂಪದಿಂದ ನೀವು ನನ್ನ ಕಣ್ಣಿಗೆ ಗೋಚರಿಸಿದವರು. ಸುಮಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕಿ ನಿಮ್ಮನ್ನು ವರಿಸಿದವಳು ನಾನು. ಹಾಗಾಗಿ ನಾನು ಪುಣ್ಯವಂತೆ ಸ್ವಾಮಿ. ಲಕ್ಷ್ಮಿ, ಸ್ವಾಮಿ, ಎಲ್ಲರನ್ನು ಕಂಡಂತಹ ನೀನು ನಿನ್ನ ಮನದಲ್ಲಿ ನನ್ನ ಸೌಂದರ್ಯವನ್ನು ಕಂಡು ನನಗೆ ಸುರಮಾಲೆಯನ್ನು ಹಾಕಿದಿ. ಅದು ವಿವಾಹಕ್ಕಿಂತ ಮುಂಚಿತ. ಈಗ ನನ್ನನ್ನು ವಿವಾಹಿಸಿ ಈ ಮನೋಮಂದಿರದಲ್ಲಿ ಇದ್ದೀಯ. ಈಗ ನನ್ನ ಶ್ರೇಷ್ಠತೆಯ ಕುರಿತಾಗಿ ನಿನ್ನ ಅಭಿಪ್ರಾಯವನ್ನು ಹೇಳು ಸ್ವಾಮಿ. ಕುಟ್ಮಲ ರದನ ರದನ